ಸಂತತದಿ ತೆರಳಿದರು ತಮಗಿರುತ್ತ ಪಾಪಿದರು ಸಂತತದಿ ಸುಖವಾದ ಕಾಲ ಯುಗವಾದರೂ ಕ್ಷಣದ ಹಾಗೆ ಕಳೀತದೆ. ಮಾರೀಷೆಯನ್ನು ಮದುವೆಯಾದ ಮೇಲೆ ಎಷ್ಟು ಬೇಗ ಮುಗಿದು ಹೋಯಿತು ಕಾಲ ನೋಡಿ. 2 ಮಕ್ಕಳಿಗೆ ತಂದೆಯಾಗಿದ್ದೇನೆ. ಜ್ಯೇಷ್ಠನಿಗೆ ದಕ್ಷ ಎನ್ನುವ ಹೆಸರನ್ನು, ಕನಿಷ್ಠನಿಗೆ ರೂಕ್ಷ ಎನ್ನುವ ಹೆಸರನ್ನು ಇರಿಸಿ ಆಗಿದೆ. ಪ್ರಾಯ ಪ್ರಬುದ್ಧರಾಗಿದ್ದಾರೆ. ದಕ್ಷನಿಗೆ ಪಟ್ಟವನ್ನು ಕಟ್ಟಿದ್ದೇನೆ. ಪಟ್ಟವನ್ನು ಕಟ್ಟುವುದರೊಂದಿಗೆ ಒಂದು ಕಿವಿ ಮಾತು ಹೇಳಿದ್ದೇನೆ. ಮಗನೇ, ಶಿವಾನುಗ್ರಹದಿಂದ ನಾನು ಪಡೆಯುವ ಪ್ರಜಾಧಿಪತ್ಯ ನಿನಗೆ ಸಿಗುತ್ತದೆ, ಕುಳಿತಲ್ಲಿಗೆ ಸಿಗುವುದಿಲ್ಲ. ನಿನಗೂ ಪರಿಶ್ರಮ ಬೇಕು, ದೈವಾನುಗ್ರಹ ಪಡಿ ಅಂತ ಅವನಿಗೆ ಕಿವಿ ಮಾತು ಹೇಳಿದ್ದೇನೆ. ಅದರೊಟ್ಟಿಗೆ ಕಿರಿಯನನ್ನು ಸಲಹು ಅಂತ ಹೇಳಿದ್ದೇನೆ. ಮಕ್ಕಳು ಬೆಳೀತಾ ಇರುವಾಗ ತಂದೆ ತಾಯಿಯಂದಿರು ಇರಬಾರ್ದು. ಇದ್ರೆ ನಮ್ಮನ್ನು ನೋಡಿಕೊಳ್ಳುವ ಹೊಣೆಗಾರಿಕೆಯಲ್ಲಿ, ರಾಜ್ಯಭಾರದ ಹೊಣೆಗಾರಿಕೆಯಲ್ಲಿ ಹಿಂದುಳಿಯುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ನಾವು ಬ್ರಹ್ಮಚರ್ಯ, ಗೃಹಸ್ಥ ಇದನ್ನೆಲ್ಲ ದಾಟಿ ಬಂದಾಗಿದೆ ಅಲ್ವೋ. ಇನ್ನು ವಾನಪ್ರಸ್ಥ ಸರಿ, ನನಗೆ ಸ್ಪಷ್ಟ ಆಗಿದೆ. ಇನ್ನು ಹೆಚ್ಚು ಸಮಯ ಬೇಡ, ಇಷ್ಟು ಸಾಲದ ನಮ್ಮ ಸೇವೆ ಮುಗಿಯಿತಿಲ್ಲಿಗೆ. ನೋಡುವ ವಾನಪ್ರಸ್ಥಕ್ಕೆ ಹೋಗಿ.
ಆನಂದಕ್ಕೆ ಆಗರವಾಗಿಯೂ ಸುಖದ ಸುಪ್ಪತ್ತಿಗಲಿ ಮೆರೆಯುತ್ತಾ ಇದೆ ನಮ್ಮ ಪ್ರಾಚೀನ ಬರಿಹಿ. ನಿಜ. ಇಲ್ಲಿಯ ಸರ್ವಾಧಿಕಾರಿ ನಮ್ಮ ತಂದೆಯಾದಂತಹ ಪ್ರಚೇತಸ ಮಹಾಪ್ರಭುಗಳು, ಅವರ ಪ್ರೀತಿಯ ಮಕ್ಕಳು ನಾವು. ಹಿರಿಯವನಾದಂತಹ ನಾನೇ ದಕ್ಷ, ಹಿರಿಯವನಾದಂತಹ ನೀನೇ ವೃಕ್ಷ. ತಂದೆಯವರು ವನವಾಸಕ್ಕೆ ಹೋಗುವಂತಹ ಸಮಯದಲ್ಲಿ ಇಲ್ಲಿ ಅಧಿಕಾರವನ್ನು ಹಿರಿಯ ಮಗನಾದಂತಹ ನನಗೆ ಒಪ್ಪಿಸಿದ್ದಾರೆ. ತಂದೆಯವರು ಧರಿಸಿದಂತಹ ಕಿರೀಟಕ್ಕೆ ಗರಿ ಸದೃಶನಾಗಿ ಮೆರೆದವನು ಈ ದಕ್ಷ. ತಮ್ಮ, ಈ ಹೊತ್ತಿನಲ್ಲಿ ನಮ್ಮ ತಂದೆಯವರ ಬಗ್ಗೆ ಆಲೋಚನೆ ಮಾಡಿದವ. ನಮ್ಮ ತಂದೆಯವರು ಎಂತಹ ವಿದ್ವಾಂಸರು ಅಲ್ವಾ? ಎಷ್ಟು ಮಾತನ್ನು ಆಡ್ತಾ ಇದ್ದಾರೆ. ಆ ಚಂದ್ರನಲ್ಲಿ ವಾದವನ್ನು ಮಾಡಿದ್ದಾರೆ. ಅದಕ್ಕಿಂತ ಎಷ್ಟು ಬೇಕಾ? ಅಲ್ಲ, ಚಂದ್ರ ಏನು ಕಡಿಮೆ ಅಲ್ವಾ? ಅವನು ಕೂಡ ಇದ್ದಾನೆ. ಏನೇ ಆಗಲಿ ನಿನ್ನನ್ನು ಈ ಹೊತ್ತಿನಲ್ಲಿ ಕರೆಸುವುದಕ್ಕೆ ಬಲವಾದ ಕಾರಣವಿದೆ. ಏನು? ನನ್ನ ಮನಸ್ಸಿನಲ್ಲಿ ಒಂದು ಆಶೆ ಉಂಟು, ನಡೆಸುವೆಯಾ? ಓ ಅಣ್ಣ, ಅಲ್ಲಲಿಲ್ಲಯ ಬಯಕೆಯೇನು ಎಂದು ಬರಿ ಬರಿ ನಡೆಸಿಕೊಡುವೆ. ಪಿತೃ ಸಮಾನ ಎನ್ನುವ ಹಾಗೆ ಹಿರಿಯ ಅಣ್ಣನು ತಂದೆಗೆ ಸಮಾನನಾಗಿರುತ್ತಾನೆ. ತಂದೆಯ ಮಾತನ್ನು ಮಕ್ಕಳಾದವರು ಹೇಗೆ ಕೇಳುತ್ತಾರೋ ಅಂತೆಯೇ ಅಣ್ಣನಾಡಿದಂತಹ ಮಾತುಗಳನ್ನು ಕೇಳಬೇಕಾದ್ದು ತಮ್ಮನಾದವನು ನನ್ನ ಕರ್ತವ್ಯವೂ ಧರ್ಮವೂ ಹೌದು. ಇಷ್ಟರ ತನಕ ಒಂದೇ ನಾಣ್ಯದ ಎರಡು ಮುಖಗಳಂತೆ ಉಭಯ ನೇತ್ರಗಳಂತೆ ನನ್ನನ್ನು ಬಿಟ್ಟು ನೀನಿಲ್ಲ, ನಿನ್ನನ್ನು ಬಿಟ್ಟು ನಾನು ಇರುವುದಿಲ್ಲ. ನಿನ್ನ ಮಾತನ್ನು ತಪ್ಪಿ ನಡೆದವ ನಾನಲ್ಲ. ನಿನ್ನ ಮನದ ಆಸೆ ಏನುಂಟು ಹೇಳು, ನಡೆಸಿಕೊಡುವುದಕ್ಕೆ ಸಿದ್ಧನೇ ನಾನು. ತಮ್ಮ ಕೇಳು ತಮ್ಮ
ಆಯ್ತು. ನನ್ನ ಮಾತನ್ನು ನಡೆಸ್ತೇನೆ ಎನ್ನುವ ಹಾಗೆ ಹೇಳಿದೆ ಅಲ್ಲ. ಹೌದು. ತಮ್ಮ, ನಿನ್ನಲ್ಲಿ ಬೇರೆ ಏನು ಹೇಳುವುದಿಲ್ಲ. ಈ ಹಿಂದಕ್ಕಾದರೂ ನಮ್ಮ ತಂದೆಯವರು ಆ ಬೊಮ್ಮನನ್ನು ಒಲಿಸಿ ಪ್ರಜಾಧಿಪತ್ಯವನ್ನು ಪಡೆದಿದ್ದಾರೆ. ಪ್ರಜಾಧಿಪತ್ಯವನ್ನು ಪಡೆಯಬೇಕು ಅಂತಾದ್ರೆ ಅದಕ್ಕೆ ವಿದ್ಯೆ ಎನ್ನುವುದು ಬೇಕಾಗ್ತದೆ. ವಿದ್ಯಾ ವಿಹೀನ ಪಶುವಿಗೆ ಸಮಾನ. ವಿದ್ಯೆ ಇಲ್ಲದವನು ಪಶುವಿನ ಹಾಗೆ ಆಗ್ತಾನೆ. ಆ ರೀತಿ ನನ್ನ ತಮ್ಮ ಆಗಬಾರದು ಎನ್ನುವಂತಹ ಅಭಿಲಾಷೆ ನನಗೆ ಉಂಟು. ಹಾಗಾಗಿ ನಿನ್ನಲ್ಲಿ ಬೇರೆ ಏನು ಹೇಳುವುದಿಲ್ಲ. ಪಟ್ಟವನ್ನು ಪಡೆಯಬೇಕು ಅಂತ ಆದ್ರೆ ಆ ಯೋಗ್ಯತೆ ನಿನಗೆ ಉಂಟು. ಆದ್ರೆ ಸಾಧನೆ ಎನ್ನುವುದು ಬೇಕಾಗ್ತದೆ. ಹಾಗಾಗಿ ನೇರವಾಗಿ ಗುರುಮಠವನ್ನು ಸೇರಿ ಸಕಲ ವಿದ್ಯೆಯನ್ನು ಕಲಿತು ಆ ನಂತರ ನನ್ನ ಬಳಿಗೆ ಬರುವೆಯ ತಮ್ಮ. ಅಣ್ಣ, ಇಷ್ಟೇ ವಿಚಾರ. ಹಿರಿಯನಾನತಿ ಗೊಪ್ಪಿರುಷನು ಹರುಷವಿದೆ. ಅತೀವವಾದಂತಹ ಸಂತೋಷವು ನನಗಾಯಿತು. ಓಹೋ, ವಿದ್ಯಾರ್ಜನೆಗಾಗಿ ಗುರುಮಠವನ್ನು ಸೇರಬೇಕು ಅಲ್ವೇ? ಈ ಪ್ರಪಂಚದಲ್ಲಿ ಕಸಿದುಕೊಳ್ಳದೆ ಇರುವುದಕ್ಕೆ ಆಗುದು ಯಾವುದು? ವಿದ್ಯೆ ಅಲ್ವಾ? ಎಷ್ಟು ಸಂಪತ್ತಿದ್ದರೇನು ಎಲ್ಲವನ್ನು ಕೂಡ ಕಸಿದುಕೊಳ್ಳುವುದಕ್ಕಾಗುತ್ತದೆ. ವಿದ್ಯೆಯನ್ನು ಕಸಿದುಕೊಳ್ಳುವುದಕ್ಕೆ ಯಾರು ಆಗುದಿಲ್ಲ, ಸಾಧ್ಯವಿಲ್ಲ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ವ್ಯಕ್ತಿಯು ಯೋಗ್ಯತವಂತನಾಗಬೇಕು, ಬುದ್ಧಿವಂತನಾಗಬೇಕಾದ್ರೆ ಮುಖ್ಯ ಅದು ಬೇಕು, ವಿದ್ಯೆ ಬೇಕು ಅಲ್ವಾ? ಇಷ್ಟೇ ಅಲ್ವಾ ಹೋಗುದೇ? ಅಲ್ಲ, ನಂಗೆ ಒಂದು ಆಲೋಚನೆ ಆಗುದು. ವಿದ್ಯೆ ಇಲ್ಲದೆ ಇಷ್ಟು ಮಾತಾಡ್ತೀನಿ. ಒಂದು ವೇಳೆ ವಿದ್ಯೆಯನ್ನು ಕಲಿತ ಮೇಲೆ ನೀನು ಎಷ್ಟು ಮಾತಾಡ್ಲಿಕ್ಕಿಲ್ಲ. ಅಣ್ಣ, ಈಗ ಗುರುಮಠಕ್ಕೆ ಹೊರಟು ನಿಂತವ, ಗುರುಮಠದಿಂದ ಬಂದ ಮೇಲೆ ನೋಡು, ಈಗ ವೃಕ್ಷ ಬೇರೆ ಮತ್ತೆ ವೃಕ್ಷ ಬೇರೆ, ಅದು ಬದಲಾಗ್ಲೇಬೇಕು. ಹೌದು. ಅಷ್ಟ ಮಾತ್ರವಲ್ಲ, ತಂದೆಯವರು ಎಷ್ಟು ಮಾತಾಡಿದ್ದಾರೆ ಅವರಷ್ಟು ಮಾತಾಡ್ಲಿಕ್ಕೆ ನಮ್ಗೆ ಆಗ್ತದ? ಅವರಷ್ಟು ಆಗದಿದ್ರು ಕೂಡ ಆದ್ರೆ ಅಲ್ಲಿಂದ ಅಲ್ಲಿಗೆ ಮಾತಾಡ್ಬೋದು. ಮತ್ತೆ ಒಂದು ತಮ್ಮ, ಈಗ ಒಬ್ಬರಿಗೆ ಬೇಕು ಬೇಕು ಆಗುವಾಗ ಅದನ್ನ ನಾವು ಬೇಗ ಮುಗಿಸ್ಬೇಕು. ಮತ್ತೆ ಅಪ್ಪ ಎಷ್ಟು ಮಾತಾಡ್ತಾರೆ. ಹೌದಾ? ಹಾಗೆ ಏನೇ ಆಗಲಿ ಆಯ್ತು, ಗುರುಮಠಕ್ಕೆ ಹೋಗ್ತಲ್ಲ, ಆ ಶ್ರೀಹರಿಯ ಅನುಗ್ರಹ ನಿನ್ನ ಮೇಲೆ ಇರಲಿ. ಹೋಗು. ಗುರುಕುಲದೊಳಗೋಜ ಭೂಸುರ ವಿಕ್ಷಿಪ್ತ ನೆನೆಯುವ ಬಂತು
ಮಕ್ಕಳೇ, ಬಹಳ ಸಂತೋಷವಾಯಿತು. ಯಾಕಂದ್ರೆ ನನ್ನ ಜೀವನದ ಬಗ್ಗೆ ಆಲೋಚನೆ ಮಾಡುವಾಗ ಮನಸ್ಸಿಗೆ ನೆಮ್ಮದಿಯಾಗ್ತಾ ಉಂಟು. ನಾವು ಯಾವ ಸಂಪತ್ತನ್ನು ಇಷ್ಟವರೆಗೆ ಆರ್ಜಿಸಿಕೊಂಡು ಬರಲಿಲ್ಲ. ನಮ್ಮ ಹಿರಿಯವರು ಕೊಟ್ಟಂತಹ ಈ ವಿದ್ಯೆ ಎನ್ನುವಂತಹ ಸಂಪತ್ತನ್ನು ಇಷ್ಟವರೆಗೆ ಉಳಿಸಿಕೊಂಡು ಅದನ್ನು ನಿಮ್ಮಂತಹ ಮಕ್ಕಳಿಗೆ ಉಪದೇಶ ಮಾಡುವುದರ ಮೂಲಕ ನಾನು ನನ್ನ ವಿದ್ಯೆಗೂ ಕೂಡ ಈ ಲೋಕದಲ್ಲಿ ಬೆಲೆ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದೇನೆ. ನಿಮ್ಮವರು ಕೂಡ ಹಾಗೆ ಹಿರಿಯವರು ಏನು ಹೇಳಿದ್ದಾರೆ, ಈ ಲೋಕದಲ್ಲಿ ಅಳಿಯದೆ ಉಳಿಯುವುದು ಒಂದೇ ಬ್ರಹ್ಮ, ಅದುವೇ ಅಕ್ಷರ. ಅಂತಹ ಅಕ್ಷರ ಅಭ್ಯಾಸವನ್ನು ಮಾಡುತ್ತಾ ವ್ಯಕ್ತಿಯೊಬ್ಬ ವಿದ್ಯಾವಂತನಾದವನಾದರಂತಾದ್ರೆ ಈ ಲೋಕದಲ್ಲಿ ಎಲ್ಲಿ ಹೋದರೂ ಅವನಿಗೆ ಮರ್ಯಾದೆ ಗೌರವ ಸಿಗುತ್ತದೆ. ಈ ವಿಚಾರವನ್ನು ಅರ್ಥ ಮಾಡಿಕೊಂಡಂತಹ ನಿಮ್ಮ ಹಿರಿಯವರು ನಿಮ್ಮನ್ನು ನನ್ನಯ್ಯ ಮಠಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನೀವು ಮಾತ್ರ ಅಲ್ಲ, ಇತ್ತೀಚೆಗೆ ಬಂದಿದ್ದಾನಲ್ಲ ಈ ನಾಡಿನ ದೊರೆಗಳ ಮಗ ರೂಕ್ಷ. ಎಂತದ ಹಾಗಲ್ಲ, ರೂಕ್ಷ ನಮ್ಮ ಈ ನಾಡಿನ ದೊರೆಗಳ ಸುಕುಮಾರ. ಅವನು ಕೂಡ ನಿಮ್ಮ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಇದ್ದಾನೆ. ಹಾಗಾದ್ರೆ ಇವತ್ತೆಲ್ಲ ನಿಮ್ಮೆಲ್ಲೆಲ್ಲ ಈ ರೀತಿಯಾಗಿ ಒಟ್ಟುಗೂಡಿ ಬರುವುದಕ್ಕೆ ನಾವು ಕೂತ್ಕೊಳ್ಳೋಣ ಅಲ್ಲವಾ? ನಿಲ್ಲಿ ನಾವು ಕೂತ್ಕೊಳ್ಳೋಣ ಅಲ್ಲವಾ? ನೀನು ಕೊಲ್ಲುವುದು ಬೇಡ, ಒಂದು ಕುಳಿತುಕೊಳ್ಳುವುದಿಲ್ಲೇ ಕುಳಿತು ನಿಂತಿತ್ತು. ನೀವು ಹೇಳಿದ್ದಲ್ಲವಾ? ಹಾಗಲ್ಲ, ಕೂತ್ಕೊಳ್ಳೋಣ. ಯಾಕೆ ಕುಳಿತುಕೊಳ್ಬೇಕು? ಕಾರಣ ಉಂಟು. ಇವತ್ತು ನಿಮ್ಮನ್ನು ಕರೆಯುವುದಕ್ಕೆ ಒಂದು ಕಾರಣ ಇದೆ. ಮಕ್ಕಳೇ, ನಿಮಗೆ ಇವತ್ತು ಪರೀಕ್ಷೆ. ಇವತ್ತು ಪರೀಕ್ಷೆಯ? ಪರೀಕ್ಷೆಯ? ಹೌದು, ಪರೀಕ್ಷೆ. ನಿನ್ನೆ ಹೇಳಿಲ್ಲ ನೀವು? ಅದು ಹೇಳಿಯೇ ಆಗ್ಬೇಕು, ಗೊತ್ತಿಲ್ಲ. ಪರೀಕ್ಷೆ ಯಾವಾಗ ಬರ್ತದೆ ಎನ್ನುವುದನ್ನು ವಿದ್ಯೆ ಕಲಿಯುವಂತಹ ಒಬ್ಬ ಹುಡುಗ ಯೋಚಿಸುತ್ತಾ ಇರಬೇಕು. ನಾಳೆ ಬರುವುದು ನಾವು ಇವತ್ತೇ ಅದಕ್ಕೆ ತಯಾರಾಗಿರ್ಬೇಕು ಅಂತ. ಯಾವಾಗ ಪರೀಕ್ಷೆ ಮಾಡಿದ್ದಾರೆ? ನನ್ನ ಗುರುಗಳು ನಾನು ಸಣ್ಣದಿರುವಾಗ, ನಿಮ್ಮ ಹಾಗಿರುವಾಗ ಬೇಕಾದ ಹಾಗೆ ಪರೀಕ್ಷೆ ಮಾಡಿದ್ದಾರೆ. ಆ ಮೂಲಕ ತೇರ್ಗಡೆ ಹೊಂದ ಕಾರಣವೇ ನಾನಿವತ್ತು ಈ ಮಟ್ಟಕ್ಕೆ ಬಿಟ್ಟಿದ್ದೇನೆ. ಆವತ್ತು ನಮಗೆ ಇವತ್ತು ಈ ಪರೀಕ್ಷೆಯಲ್ಲಿ ಮುಂದೂಡಲಾಗಿದೆ ಎಂದು ಮಾಡಲಿಕ್ಕೆ ಆಗುದಿಲ್ಲ. ಹಾಗಾಗುವುದಿಲ್ಲ, ಹಿಂದೆ ಆಗಬೇಕು. ಯಾಕೆ? ನಾನು ಹೇಳಿಕೊಟ್ಟದ್ದನ್ನು ನಿಮ್ಮ ಜ್ಞಾನ ಪಟಲದಲ್ಲಿ ಎಷ್ಟನ್ನು ಉಳಿಸಿಕೊಂಡಿದ್ದೀರಿ ಎಂಬುದನ್ನು ತಿಳಿಯುವುದಕ್ಕೆ ಬೇಕಾಗಿ ನಿಮಗೆ ಪರೀಕ್ಷೆ. ಎಲ್ಲರೂ ಸಿದ್ಧರಿದ್ದೀರಲ್ಲ? ಬಳಿಕೊಂದು ದಿನ ಗುರುಮಲಿದ ಶಿಕ್ಷಣ ತನ್ನ ಬಳಿ ಕರೆಯುತ್ತವನ ಕೆಲವೊಂದು ಪ್ರಶ್ನೆಗಳ ಒಲವಿನಿಂದವರ ಪರಿಗಿಸಲು ನಾವು ಏನೋ ಉತ್ತರ ಕೊಡ್ತೇವೆ ಎಂಬ ಹಾಗಾಗಬಾರದು. ನಾವು ನಮಗೆ ಗೊತ್ತಿರುವ ಉತ್ತರ ಕೊಡ್ತೇವೆ. ಗೊತ್ತಿದ್ದ ನಾನು ಏನನ್ನು ಇದಕ್ಕಿಂತ ಹಿಂದೆ ಹೇಳಿಕೊಟ್ಟಿದ್ದೇನೋ ಅದಕ್ಕನುಗುಣವಾದಂತಹ ಉತ್ತರವನ್ನು ಪ್ರಶ್ನೆಯನ್ನೇ ನಾನು ಕೇಳ್ತೇನೆ. ಅದಕ್ಕೆ ಸರಿಯಾದಂತಹ ಉತ್ತರವನ್ನೇ ನಿಮ್ಮಿಂದ ನಾನು ಬಯಸ್ತಾ ಇದ್ದೇನೆ. ಎಲ್ಲರೂ ಸಿದ್ಧರಿದ್ದೀರಲ್ಲ? ಮತ್ತೆ ಹಾಗಲ್ಲ ಗುರುಗಳೇ, ಹೀಗೆ ಅಂತ ಹೇಳಬಾರ್ದು ಅಂತ ವಿಷಯವೇ ಇಲ್ಲ. ನನಗೆ ಗೊತ್ತು ನೀವು ಜಾಣರು ಅಂತ ಹೇಳ್ತೇನೆ. ನಮ್ಮಲ್ಲಿ ವಿಷಯ ಇಲ್ಲ. ಎಂತದ್ದು? ನಮ್ಮಲ್ಲಿ ವಿಷಯ ಇಲ್ಲ. ಯಾವುದು? ನೀವು ಹೇಳಿದ್ದು ಮಾತ್ರ ಇರುವುದು. ಬೇರೆ ವಿಷಯ ಇಲ್ಲ. ಅನ್ಯ ಯೋಚನೆ ಮಾಡುವವರು ನೀವಲ್ಲ ಅಂತ ನನಗೂ ಗೊತ್ತುಂಟು. ಆದ್ದರಿಂದ ಕ್ಷಮಿಟ್ಟು ಕೇಳಿ. ಓ ಮಕ್ಕಳೇ, ಒಂದು ಹಲವಾಗಿ ತಾನೊಂದಾಗಿ ಉಳಿಯುವುದು ಹೊಂದಿರುವುದ ನಿರ ಕೊಡಲು ನೀವು ಮಂದಮತಿಯೋರ್ವಗವನಪ್ಪನಿರಬಹುದೆಂದೆನಿಸಲೆಂದ ವೃಕ್ಷನು ಅಗ್ನಿಯುಂದೋ ಓ ಮಕ್ಕಳೇ, ಒಂದು ಹಲವಾಗಿ ಮತ್ತೆ ತಾನೊಂದಾಗುವುದು, ಹೊಂದಿದುದನ್ನು ಇರಗೊಡದೆ ಇರುವುದೇನು? ನಂಗೆ ಈಗ ಬರುವುದಿಲ್ಲ. ಎಂತದ್ದು? ನೀವು ಹೇಳಿ. ಎಂತದ್ದು ಬರುವುದಿಲ್ಲ? ಉತ್ತರ ಗುರುಗಳೇ, ಪ್ರಶ್ನೆಯನ್ನು ನಿಮಗೆ ಹೇಳಿ. ಒಂದು ಹಲವಾಗಿ ಮತ್ತೆ ತಾನೊಂದಾಗುವುದು, ಹಾ. ಹೊಂದಿದುದನ್ನು ಇರಗೊಡದೆ ಇರುವುದು ಏನು? ನ್ಯಾಯವಾದ ಪ್ರಶ್ನೆ ಆಯ್ತಾ? ಮೆಚ್ಚಬೇಕು ಮಾತ್ರ.
ನೀನು ಮೆಚ್ಚಬೇಕು ಅಂತ ನಾನು ಪ್ರಶ್ನೆ ಕೇಳಿದ್ದಲ್ವೋ, ನಿನ್ನಿಂದ ಉತ್ತರವನ್ನು ಬಯಸಿ ನಾನು ಪ್ರಶ್ನೆ ಕೇಳಿದ್ದು. ಉತ್ತರ ಉಂಟು, ಹೇಳು. ಅದು ಬೇರೆ ಏನಲ್ಲ, ಮತ್ತೆ ಅದರ ಉತ್ತರ ಹ? ನನ್ನ ಅಂಗಿ. ಅದು ಹೇಗೆ ಮಾರಾಯ? ಓಹೋ, ಇದು ಒಳ್ಳೆ ಉತ್ತರ. ಉತ್ತರ ಅದು ಹೇಗೆ ವಿವರಣೆ ಕೊಡ್ಬೇಕು. ನನಗೆ ಅಂಗಿ ಇರುವುದು ಒಂದೇ, ಹಾ, ಹಾ. ಅದನ್ನು ಮೊನ್ನೆ ಒಗೆದು ಹಾ. ಬಿಸಿಲಿಗೆ ಹಾಕಿದ್ದೆ. ಹಾ. ಆಚೆ ಮನೆ ನಾಯಿ ಬಂದು ಅದನ್ನು ಕಚ್ಚಿ ತುಂಡು 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 ಮಾಡಿತ್ತು. ನಾನಿಲ್ಲಾಗಿ ಅರ್ಧ ಅಂಗಿ ಆಯ್ತು. ಹಾ, ಒಂದು ಹಲವು ಆಯ್ತಲ್ಲ, ಹಾ. ನನಗೆ ಬೇರೆ ಅಂಗಿ ಇಲ್ಲ. ಹಾ. ಆ ತುಂಡು ಎಲ್ಲೆಲ್ಲಿ ಬಿದ್ದಿದೆ ಹಾ. ಅದನ್ನೆಲ್ಲ ತಂದು ಹೊಲಿದು ಒಟ್ಟು ಮಾಡಿದೆ, ಹಲವು ಒಂದಾಯ್ತು. ಹಾಗೆ ಒಂದು ಹಲವು ಹಾಕಿ ಹಲವು ಮತ್ತೆ ಒಂದಾಯ್ತು. ಅರ್ಧ ಅಂಗಿ ಯಾಕೆ? ಒಂದಂಗಿ. ಅಂಗಿ ಅದಾಗ ಅದು ಉತ್ತರ ಸರಿಯಲ್ಲ. ನಿನ್ನ ಹತ್ರ ಉತ್ತರ ನನ್ನಲ್ಲಿ ಉಂಟು ಗುರುಗಳೇ. ಹೇಳು. ಮತ್ತೆ ನಾನು ಎಷ್ಟಾದ್ರೂ ನಿಮ್ಮ ಶಿಷ್ಯನಲ್ಲವೇ ಗುರುಗಳೇ? ಏನು ನಿನ್ನ ಮುಸುಡ ಒಂದು ವದನ ಬದನೆ ಅಲ್ಲ. ಹಾ, ಹೇಳು. ಗುರುಗಳೇ, ಹಾ, ನಾನೆಷ್ಟಾದ್ರೂ ನಿಮ್ಮ ಶಿಷ್ಯನಲ್ಲವೇ? ಉತ್ತರ ಎಲ್ಲವರು ನನ್ನ- ಎಲ್ಲರೂ ನನ್ನ ಶಿಷ್ಯಂದಿವೆ. ಗುರುಗಳೇ, ಹಾ, ಹೇಳು. ಅದು ಮಾತ್ರ ಹಾ, ನನ್ನ ಅಪ್ಪನ ವಿಷಯ. ನಿನ್ನ ಅಪ್ಪ ನನ್ನ ಸುತ್ತಿ ನಾ- ತೆಗಿಬೇಡ. ಏಯ್, ಏ, ನೀನ್ ನನ್ನ ಅಪ್ಪ ನೋಡು, ಅದು ಅಲ್ಲಿ ಬರಬೇಡ. ಅಪ್ಪ ಯಾರು ಹೇಳು ಮಾರ, ಯಾರು? ನನ್ನ ಅಪ್ಪಂದು ನೀವು ಯಾಕೆ ಮಧ್ಯದಲ್ಲಿ ಬಾಯ? ನಿನ್ನ ಅಪ್ಪಂದ ಹೌದು, ನಾನು ಕೇಳುವ ಈ ಪ್ರಶ್ನೆಗೆ ನಿನ್ನ ಅಪ್ಪ ಉತ್ತರವ? ಹೌದೌದು. ಹಾ, ಆಗ್ಲಿ. ನನ್ನ ಅಪ್ಪ ಮೊದಲು ಒಬ್ರೇ ಇದ್ರು. ಈಗ ಇಬ್ರು ಅಪ್ಪ. ಅಲ್ಲ ನೀನು ಆವಾಗ ಸಿಕ್ಕು ನಿನಗೆ ಅಲ್ಲ, ಕಲಿಸ್ತೇನೆ. ಸಿಕ್ಲಿಕ್ಕಲ್ಲ, ನೀನು ಆಡುವ ಮಾತನ್ನು ಆಲೋಚನೆ ಮಾಡಿ ಆಡಬೇಕು. ಹ, ನಿನ್ನ ಅಪ್ಪ ಅಂದ್ರೆ ಮದುವೆ ಆಗುವುದಕ್ಕಿಂತ ಮೊದಲೇ ನಿನಗೆ, ನಿನ್ನ ಅಮ್ಮನಿಗೆ ಮದುವೆ ಆಗುವುದಕ್ಕಿಂತ ಮೊದಲೇ ನಿನ್ನ ಅಪ್ಪ ನಿನಗೆ ಅಪ್ಪನಾಗಿದ್ದನ? ಇಲ್ಲ. ಮದುವೆ ಆಗಿ ನಿನ್ನ ಅಮ್ಮನನ್ನು ಹೌದು. ನೀನು ಹುಟ್ಟಿದ ಮೇಲೆ ನೀವು ಅಪ್ಪ ಆದ. ಹೌದು. ಮತ್ತೆ ನನ್ನ ಅಪ್ಪ ಅವ ಹೇಳಿದ್ದು ತಪ್ಪಲ್ಲ. ಅಪ್ಪ ಮೊದಲು ಒಬ್ರಿದ್ರು, ಹೌದಾ? ನನಗೆ ನಿನಗೆ ಮದುವೆ, ನಿನ್ನ ತಾಯಿಗೆ ಮದುವೆ ಆಗುವುದಕ್ಕಿಂತ ಮೊದಲು ನಿನ್ನ ತಂದೆಯಾದವ ಒಬ್ಬನೇ ಒಬ್ಬನೇ ಇದ್ದ. ಆ. ಆ ನಂತರ ನನ್ನ ಅಮ್ಮನನ್ನು ಮದುವೆ. ಅಯ್ಯೋ ದೇವರು. ಹಾ, ಹಾ, ಹೇಳು ಹೇಳು, ಮುಂದುವರಿಸಿ. ಅಮ್ಮನನ್ನು ಮದುವೆ ಆದ ಕಾರಣವಲ್ಲ ನಾನು ಹುಟ್ಟಿದ್ದು. ಹಾ, ಹಾ. ಆ ನಂತರ ಮತ್ತೊಬ್ಬರನ್ನು ಮದುವೆ ಆದ್ರು. ಆಗಲಿ, ಮದುವೆ ಆದ ಹೌದಲ್ಲ. ಇವನ ಅಪ್ಪ ನನ್ನ ಅಪ್ಪ ತುಂಬಾ ರಸಿಕ ಗುರುಗಳೇ. ಆಗಲಿ ಆಗಲಿ ಹಾಗೆ ಒಂದೊಂದೊಂದು 3-4 ಮದುವೆ ಆದ್ರು. ಆಗ್ಲಿ, ಅದಕ್ಕೆ ಏನು ಕೊರತೆ ಮಾಡಲಿಲ್ಲ. 4. ಒಳ್ಳೆಪ್ಪ ಒಳ್ಳೆಪ್ಪ. ಆ ನಂತರ ಸಂಪಾದನೆ ಕಡಿಮೆ ಆಯ್ತು, ಖರ್ಚು ಜಾಸ್ತಿ ಆಯ್ತು. ಅದು ಹೇಗೆ? 4 ಮಂದಿಯನ್ನು ಮದುವೆ ಆದ್ರಲ್ವಾ? ಹೌದೌದು. ಇಷ್ಟಾಗುವಾಗ ಇವರನ್ನು ಸಾಕುವುದಕ್ಕೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಹಾ. ಒಬ್ಬೊಬ್ಬರೇ ಹೊರಟು ಹೋದ್ರು. ಹಾ, ಯಾರು ಅವನ ಮದುವೆ ಆದವರು? ಅಮ್ಮಂದಿರು. ಹಾ, ನನ್ನ ಅಮ್ಮ ಮಾತ್ರ ಮತ್ತೆ ನನ್ನನ್ನು ಮತ್ತೆ ನನ್ನ ತಮ್ಮನನ್ನು ಕರ್ಕೊಂಡು ಬೇರೆ ಹೋದ್ರು. ಹಾ, ಹಾ, ಹಾ. ಹಾಗೆ ಮೊದಲು ಒಂದು, ಹಾ, ಅಪ್ಪ. ಆ ನಂತರ ಹಲವು ಮದುವೆ ಆದದ್ದು. ಹಾ, ಹಾ. ಆ ನಂತರ ಅವರೆಲ್ಲ ಬಿಟ್ಟು ಹೋದ ನಂತರ ಅಪ್ಪ ಒಬ್ಬರು, ಈಗ ಮನೆಯಲ್ಲಿ ಯಾರು ಇಲ್ಲ, ನಾವು ಗತಿ ಇಲ್ಲ. ವಿದ್ವಾಂಸ, ಅಪ್ಪ ಅಪ್ಪ ನೀನು ಬೆಪ್ಪ. ಎಂತದು ಮಾರ್ರೆ? ಒಂದು ಪ್ರಶ್ನೆ ಉತ್ತರ ಕೊಡುದು ಹೀಗ, ಮತ್ತೆ ಒಟ್ಟು ಉತ್ತರ ಕೊಡುದ? ಮತ್ತೆ ನಿನ್ನ ಹಾಗೆ ಅಂಗಿ ಅಂತ ಹೇಳುವುದಾ? ಗುರು ಗುರು ನಾನ ನೀನು? ನೀವು ಗುರು ಯಾರು? ನೀವು ಮತ್ತೆ ಅವನಿಗೆ ಜೋರು ಮಾಡಿ. ನೀವು ಜೋರ ಮಾಡುದಿಲ್ಲ, ಅವರದೊಂದು ಉತ್ತರ. ಗುರು ಅಂದ್ರೆ ಜೋರು ಮಾಡ್ಲಿಕ್ಕೆ ಇದ್ದವ ಅಂತ ನಿಲ್ಬೇಕು. ಹೊಡೀರಿ, 4 ಬಿಟ್ಟು ಹೊಡೀರಿ ಗುರುಗಳೇ. ಅದು ಉತ್ತರ ಅಲ್ಲ, ಅದು ಉತ್ತರ, ನೀನು ಹೇಳಿದ್ದು ಉತ್ತರ. ಅದು ಉತ್ತರ ಅಲ್ಲ, ಹಾ, ಮತ್ತೆ ಅವನು ಹೇಳಿದ್ದು ಸರಿಯಲ್ಲ ಅಂತ. ಅದನ್ನು ಹೇಳಲಿಕ್ಕೆ ಜನ ನೀನ ಅಂತ. ಅಲ್ಲ ಅಲ್ಲ, ಗೊತ್ತಾಯ್ತು? ಗೊತ್ತಾಯ್ತು ವಿಷಯ ಹೌದಲ್ಲ. ಗುರುದೇವ, ಕೂತ್ಕೋ. ಏನಪ್ಪ? ಕೂತ್ಕೋ. ಉತ್ತರ ಅಗ್ನಿ. ಹೇಗೆ? ಅಗ್ನಿ, ಅಗ್ನಿ. ಏಯ್, ಅಗಿನಿ ಅಗಿನಿ ಅಗ್ನಿ ಅಗ್ನಿ ಅಲ್ಲ. ಹೇಗೆ? ದೀಪವು ಮೊದಲಾಗಿ ಒಂದು ಇರುತ್ತದೆ. ಹಾ. ಆ ಒಂದು ದೀಪದಿಂದ ಹಲವಾರು ದೀಪಗಳನ್ನು ಉರಿಸಬಹುದು. ಆಹಾ. ಎಷ್ಟೇ ದೀಪಗಳನ್ನು ಉರಿಸಿದರೂ ಕೂಡ ಹಾ. ಮೊದಲಿನ ದೀಪ ಒಂದೇ. ಸರಿ. ಎಲ್ಲಿಯಾದರೂ ಅದನ್ನು ಸ್ಪರ್ಶ ಮಾಡುವುದಕ್ಕೆ ಹೋದ್ರೆ ಹಾ. ಹತ್ತಿರ ಬಂದವರು ಸುಟ್ಟು ಬಿಡುತ್ತದೆ. ಬಹಳ ಸಂತೋಷ. ಮೊದಲೇ ಇನ್ನೊಂದು ಪ್ರಶ್ನೆ. ಅದ್ಯಾವುದು? ಹಲವು ಸೇರುತ್ತೊಂದು ಮತ್ತೆ ಹಲವಾಗುವುದು ತಿಳಿದವರು ಬೇಡಿರೆಲವೋ. ಕೆಲರು ಹಾಡಲೆ ಕೆಲರು ತಾಂಬೂಲವೆನ್ನೆ. ವೃಕ್ಷ ಜಲವೆಂದ ನಸುನಗುತ್ತಲದಂಗೆ
ಪರೀಕ್ಷೆಯಲ್ಲಿ ಒಂದೇ ಪ್ರಶ್ನೆಯಲ್ಲಿ ಪರೀಕ್ಷೆ ಮುಗೀತದೆ ನಾವು. ಈಗ ಮಾರಾಯ ಒಂದು ಓದದ್ದು ಮಾತ್ರ, ಈಗ ಎರಡನೇದ್ದು ಪ್ರಶ್ನೆ. ಹಲವು ಸೇರುತ್ತಂದು ಮತ್ತೆ ಹಲವಾಗುವುದೇನು? ಅದು ಹಲವು ಇಲ್ಲದೆಲ್ಲ ತಿನ್ನುವುದು. ಇಲ್ಲದೆ ಹ. ಆಗ್ಲಿ. ಎಲೆ ಹೇಗೆ? ಸುಣ್ಣ ಹಾ. ಅದಕ್ಕೆ ಅದಕ್ಕೆ ಎಲೆ ಸುಣ್ಣ ಮತ್ತೆ ಅದಕ್ಕೆ ಅಡಿಕೆ. ಅದೇ ಅದೇ ಅದಕ್ಕೆ ಅಲ್ಲ, ಅಡಿಕೆ. ಹ. 3-4 ಬಗೆಯನ್ನು ಒಟ್ಟಿಗೆ ಮಾಡಿ ಹ. ಬಾಯೊಳಗೆ ಹಾಕೋದು. ಹ. ಹಲವು ಬಾಯೊಳಗೆ ಒಂದಾಯ್ತಾ ಒಂದಾಯ್ತು. ತೆಗಿಬೇಕು. ಹ. ಆಮೇಲೆ ತೆಗೆದು ಹ. ಅಲ್ಲಲ್ಲಿ ಉಗುಳಿದಾಗ ಬೇರೆ ಬೇರೆ ಆಗ್ತದೆ. ಆಹಾ. ಇಲ್ಲದೆಲ್ಲ ತಿನ್ನುವುದು. ಓ, ಏನ್ ಮಾಡುವುದು? ನಿಮಗೆ ಒಬ್ಬೊಬ್ಬ ಶಿಷ್ಯ ಸಿಕ್ಕುತ್ತಾ ಇದ್ದಾನೆ ಅಲ್ಲ. ಅಷ್ಟು ಕಠಿಣವಾದದ್ದು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಹೇಳುವ ವೀಳ್ಯದೆಲೆ ಸರಿಯಲ್ಲ. ಅದ ಉತ್ತರ. ಮತ್ತೆ ಯಾವುದು? ಅದಲ್ಲ. ಹೌದಲ್ಲ, ಅದಲ್ಲ ಅಂತ ಇದಕ್ಕೆ ಗೊತ್ತಾಗ ಉತ್ತರ ಉಂಟು ಮಾತ್ರ. ಹೇಳು. ಯಾರಾದ್ರೂ ಹೇಳಿದರು? ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ರೆ ಕಿ 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 ಕಿ. ಉತ್ತರ ಉಂಟು ಅಂತ ನನಗೂ ಗೊತ್ತುಂಟು, ನಿನಗೆ ಗೊತ್ತಿಲ್ಲಲ್ಲ. ಮತ್ತೆ ಎಷ್ಟು ದಿವಸ ಇಲ್ಲಿ ಮಣ್ಣದು ಹೊತ್ತದ? ಹೌದೇ? ಅದಲ್ಲಂತೆ ಮಾರ್ರೆ. ಹ? ಯಾರಾದ್ರೂ ಹೇಳುವುದಾದ್ರೆ ಹೇಳಿ, ಅದು ಸರಿ ಇಲ್ಲ ಅಂತ ಆದ್ರೆ ನಾನು ಹೇಳ್ತೇನೆ. ನಿನಗೇನಾದ್ರೂ ಗೊತ್ತುಂಟಾ? ಅವರಿಗೆ ಗೊತ್ತಿಲ್ಲದುಂಟು ಪ್ರಪಂಚದಲ್ಲಿ. ಉತ್ತರ ನನ್ಗೆ ಗೊತ್ತುಂಟು ಗುರು. ಹೇಳು. ಅದು ನಮ್ಮ ಮನೆಯ ದನ. ದನ? ಎಂತದನ್ನ? ಇದು ಎಂತದನ್ನ? ದನ ಹೇಗೆ? ಬೆಳಿಗ್ಗೆ ಎದ್ದು ಹ. ತಂಬಿಗೆಯಲ್ಲಿ ನೀರಿಟ್ಕೊಂಡು ಹೋಗುದು. ಎಲ್ಲಿಗೆ ಹೋದ? ನಿನ್ನ ತಾಯಿಯ ದಿನಚರಿ ಕೇಳಿದ್ದಲ್ಲ ನಾನು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂತ. ಉತ್ತರ ಅಲ್ಲಿ ಅಮ್ಮ ತಂಬಿಗೆ ಹಿಡ್ಕೊಂಡು ಹೋಗ್ತಾ ಕೇಳಿದ್ದಲ್ಲ. ಅಲ್ಲ, ಮತ್ತೆ ಹಟ್ಟಿಗೆ ಹಟ್ಟಿಗೆ ಯಾಕೆ? ದನವನ್ನು ತೊಳೆಯುವುದಕ್ಕಾಗಿ. ಹಾಲು ಕರಿ. ಆ ತಂಬಿಗೆಯಲ್ಲಿದ್ದ ನೀರನ್ನು ಹ. ದನದ ಕೆಚ್ಚಲಿಗೆ ಪಚಕ ಪಚಕ ಅಂತ ಹಾಕಿ ಆ ನಂತರ ಅದರ ತೊಟ್ಟಿನಿಂದ ಹಾಲು ಕರೆಯುವುದು. ಹೇಗೆ ಮಾರ್ರೆ? ತಂಬಿಗೆ ಒಂದೇ, ಹ. 4 ತೊಟ್ಟಿನಿಂದ ಹಾಲು ಒಂದೇ ತಂಬಿಗೆಗೆ ಬಿತ್ತು. ಆ ನಂತರ ಮತ್ತೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಈ ಬೇರೆ ಬೇರೆ ಮನೆಗೆ ಹಂಚುವುದು. ಹಲವು ಒಂದಾಗಿ ಮತ್ತೆ ಹಲವು ಆಗುವುದು. ವಿದ್ವಾಂಸ. ಸರಿ ಉತ್ತರ. ಕೂತ್ಕೊಳ್ಳಿ. ಚಪ್ಪಲೆ ಚಪ್ಪಲೆ ನೀನು. ಇದೆಲ್ಲ ಒಳ್ಳೇದಾಗುವ ಜಾತಿಯ. ಮತ್ತೆ ನೀನು ಉತ್ತರ ಆಗಲಿಕ್ಕೆ ಅಂತ ಅದನ್ನು ನೀನೇ ಹೇಳ್ಬೇಕು. ಅದು ಒಳ್ಳೇದಾಗುದಿಲ್ಲ. ನೀನು ಅದಲ್ವಾ? ಹ. ಅದಲ್ವಾ? ಹೌದಾ? ಗುರುಗಳೇ, ಏನಪ್ಪ? ಉತ್ತರ ಜಲ. ಹೇಗೆ? ಜಲ ಜಲ. ಜಲ ಅಲ್ಲ, ಜಲ ಅಂದ್ರೆ ನೀರು. ಹೇಗೆ? ನೀರು ಕೆರೆ, ಬಾವಿ, ತೊರೆ, ಹಳ್ಳಗಳಲ್ಲಿ ಇರ್ತದೆ. ಹಲವು ಕಡೆ ಇದ್ದರೂ ಕೂಡ ಸೂರ್ಯನ ಶಾಖಕ್ಕೆ ಆವಿಯಾಗಿ ಮೋಡವಾಗಿ ಮುಂದಾಗ್ತದೆ. ಆ ಮೋಡವು ಮತ್ತೊಮ್ಮೆ ಕರಗಿ ಹಲವೆಡೆ ಹಲವಾಗಿ ಬೀಳುತ್ತದೆ. ಕೇಳಿದ್ರ? ಬಾಪು ಬಾಪು ಬಾಪು. ಅದು ನೀನು. ಅದು ನಿನಗೆ ಬರಲಿ. ಬಹಳ ಒಳ್ಳೆದಾಯ್ತು. ಇನ್ನೊಂದು ಪ್ರಶ್ನೆ. ನಿತ್ಯ ಎಚ್ಚರದಿ ಬಳಿ ಇತ್ತು ಸೇರುವುದೇನೋ ಬೇಡೇ ಸತ್ತಿಲ್ಲದಿರಲೋರ್ವರಾಯಿಲೆ ವೃಕ್ಷತಾನೆಂದು ಬೇಡಿದ ವಾಯುವೆಯುವುದು ಮಕ್ಕಳೇ, ಇದ್ದಿಲ್ಲದಂತಿಹುದು ಸತ್ತಿಲ್ಲದೆ ಬಳಿ ಇದ್ದು ಸೇವಿಸುವುದೇನು? ಅದು ನನ್ನ ಅಜ್ಜಿ ಗುರುಗಳೇ. ಅದೇಗೆ? ನಿನ್ನ ಅಜ್ಜಿ ಗುರುಗಳ. ಹೇಳು. ಗುರುಗಳೇ, ಹೇಳು. ಮೊನ್ನೆ ನನ್ನ ಅಜ್ಜಿ ನಿಮ್ಮನ್ನು ಕೇಳಿ ಐ! ಯಾಕೆ? ಹೇಗಿದ್ದಾರೆ ಅವರು, ಪಾಪ. ಒಳ್ಳೆ ಪಾಠ ಮಾಡ್ತಾರ ಅಂತ ಪಾಪ ಮೊದಲು ನೆನಪಿರ್ಬೇಕು. ಕೇಳಿದ್ರು. ಹೌದು. ಗುರುಗಳೇ, ಹ. ಇವಾಗ ಅಜ್ಜಿ ಇರ್ಲಿಕ್ಕೆ ಆಗುದಿಲ್ಲ, ಕೂಡ್ಲಿಕ್ಕೆ ಆಗುದಿಲ್ಲ. ಪ್ರಾಯ ಆಯ್ತಲ್ಲ. ಇಲ್ಲ ನನಗಿಂತ ಸಣ್ಣವರು ಹೌದಾ? ಗಿಡ್ಡ. ಹಾ, ಅಜ್ಜಿ ಯಾವಾಗಲೂ ಮೂಲೆಯಲ್ಲಿ ಮಲಗುದು. ಹಾ. ಹೋಗುವಾಗ ಬರುವಾಗ ಹಾ. ಯಾರು ಇರುವುದಿಲ್ಲ. ಮನೆಯಿಂದ ಹೊರಗೆ ಹೋದ ನಂತರ ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಸೇರಿ ಹಾ. ಇವರೆಲ್ಲವನ್ನು ಬಡಿಸಿಕೊಂಡು ಊಟ ಮಾಡುದು. ಹಾ. ಆಮೇಲೆ ಸುಮ್ಮನೆ ಮಲ್ಕೊಳ್ಳುದು. ಹಾ. ಹೋಗುವಾಗ ಒಬ್ಬರೇ ಇರುದ ಹಾ. ಇರುವ ಇಲ್ಲ. ಹಾ. ಹಾಗೆ ಅವ್ರು ನನ್ನ ಅಜ್ಜಿ ಇದ್ದಾರ ಇಲ್ಲ ಅಂತ ಗೊತ್ತಾಗುತ್ತೆ. ಗೊತ್ತಾಗುದಿಲ್ಲ. ಮಾತ್ರ ಆಯ್ತು ಪುಣ್ಯ. ನಿನ್ನ ಅಜ್ಜಿ
ನನ್ನನ್ನು ಕೇಳಿದ್ದಾಳೆ. ಕೇಳಿದ್ದಾರೆ. ನಾನು ಕೂಡ ಬದುಕಿದ್ರೆ ಕೇಳಿದೆ ಅಂತ ಹೇಳಿ. ಒಳ್ಳೆ ಮನೆಗೆ ಬರ್ಲಿಕ್ಕೆ ಯಾಕೆ ಹೇಳಿದ್ದಾರೆ. ನನ್ನಲ್ಲಿ ವಿಶೇಷವಾದ ಗೌರವ ಇದೆ. ಯಾಕೆ ಮನೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಬೇಡ ಬೇಡ. ಅಲ್ಲ, ಒಳ್ಳೆ ಹೋಗಿ. ಏಯ್, ಒಳ್ಳೆ ಎಂತದ್ದು ಒಳ್ಳೆ? ಏಯ್, ಯಾಕೊಲ್ಲೆ? ಎಂತದ್ದು ಒಳ್ಳೆ? ನೀ ಯಾಕೊಲ್ಲೆ? ಆ ಉತ್ತರ ಒಳ್ಳೆ ಅಂತ. ಮತ್ತೆ ನೀನು ಬಲ್ಲದ್ದು ಯಾವುದು? ಪ್ರಶ್ನೆಯೇ ಹಾ. ಉತ್ತರ ಮಾತ್ರ ಇದಲ್ಲ. ನೀನು ತಿಂದಿರೋದು ಯಾವುದು? ನನಗೆ ತಿಳಿಯುತ್ತಿತ್ತು, ಹಾ. ಅದು ತಲೆಯಲ್ಲಿ ಉಂಟು, ಬಾಯಿಗೆ ಬರುವುದಿಲ್ಲ. ಯಾವಾಗ ಬಂದಿತ್ತು? ಉತ್ತರ ಉಂಟು ಮಾತ್ರ. ಅಲ್ಲ, ಅವ ಕೇಳಿದ್ದಲ್ಲ ಯಾವಾಗ ಬಂದಿತ್ತು. ತಲೆಯಲ್ಲಿ ಉಂಟಲ್ವ? ನಾಳೆ ಬೆಳಿಗ್ಗೆ ಬರಲೂಬಹುದು. ಹೌದು, ಅಷ್ಟರವರೆಗೆ ನಿರೀಕ್ಷೆಯಲ್ಲಿ ಇರ್ಬೇಕು. ಕಾಯ್ತಾ ಇರಿ. ಯಾರು 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 ಗುರುಗಳು ನೀವೇ. ಯಾರು ಕಾಯ್ತಾರೆ? ಅಲ್ಲ ಗುರುಗಳೇ, ಉತ್ತರ ಗೊತ್ತಿಲ್ಲ ಅಂತ ಒಪ್ಪಿಕೋ. ಅಲ್ಲ, ಉತ್ತರ ನಿಮಗೆ ಬೇಕಂತಲ್ಲ, ನೀವೇ ಕಾಯ್ಬೇಕು ಅವನ ಉತ್ತರ. ಅಲ್ಲ ಗುರುಗಳ, ನೀವು ಈ ರೀತಿ ಮಾಡಬಹುದು. ಹಾ. ಪ್ರಶ್ನೆ ಕೇಳುವುದು ನೀವು, ಹಾ. ಉತ್ತರ ಗೊತ್ತಿಲ್ಲದೆ ನಮ್ಮಲ್ಲಿ ಕೇಳುವುದಲ್ವಾ? ನೀವು ಇನ್ನು ಸ್ವಲ್ಪ ಗುರುವಾದವ ಶಿಷ್ಯನಲ್ಲಿ ಪ್ರಶ್ನೆ ಕೇಳುವುದು, ಗುರುವಿಗೆ ಉತ್ತರ ಗೊತ್ತಿಲ್ಲ ಅಂತ. ಒಳ್ಳೆ ಅನುಭವ ನಿನ್ನ, ಒಳ್ಳೆ ಅನುಭವ. ಇವ ಹೇಳ್ತಾನೆ. ಒಳ್ಳೆ ಹುಡುಗ. ಗೊತ್ತುಂಟಾ? ಎಲ್ಲದಕ್ಕೂ ತೋರಿಸುವುದು ನನ್ನನ್ನು. ನಾನೊಬ್ಬ ಗೊತ್ತಾ? ನನಗೆ ಗೊತ್ತು. ಏನಪ್ಪ ಗೊತ್ತಿಲ್ಲ? ನನಗೆ ಗೊತ್ತು. ಮತ್ತೆ ಇಷ್ಟು ವರ್ಷ ಕಲಿತು ಪ್ರಯೋಜನ ಏನುಂಟು? ಕಲ್ತದ್ದಿಷ್ಟೇ ಅಲ್ವ? ಮತ್ತೆ ಬೇಕಾದ ಉತ್ತರ ಕೊಡ್ಲಿಲ್ವ ಗುರುಗಳೇ? ಹೌದು. ಗುರುಗಳೇ, ಹಾ. ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನಲ್ಲುಂಟು. ಹಾ, ಹೇಳು. ಅದು ನಮ್ಮ ಮನೆಯ ಮುದಿ ಹೆಣ್ಣು ನಾಯಿ. ಹಾ, ಆಗ್ಲಿ. ಹ್ಮ್. ಹೇಗೆ ಅಂತ ಆದ್ರೂ ಹೇಳು. ಮುದಿ ಅಂದ್ರೆ ವಯಸ್ಸಾಯ್ತು ಅಂತ ಲೆಕ್ಕ ಅಲ್ವಾ ಗುರುಗಳೇ? ಹೌದೌದು. ಅದಕ್ಕೆ ಬೇರೆ ನಾಯಿಗಳು ಬಂದ್ರೆ ಹ್ಮ್. ಬೊಗಳ್ಲಿಕ್ಕೆ ಸ್ವರ ಇಲ್ಲ, ಪಾಪ. ಕಚ್ಚುವುದಕ್ಕೆ ಹಲ್ಲು ಇಲ್ಲ, ಅಲ್ಲಿಲ್ಲ. ಹಲ್ಲು ಇಲ್ಲ. ಹಾ. ಅದು ಇದ್ದು ಇಲ್ಲದಂತೆ ನಿದ್ದೆ ಇಲ್ಲೊಮ್ಮೆ ಅಂತ ಹೇಳ್ತಾ ಇರ್ತದೆ ಗುರುಗಳೇ. ನಾಯಿ. ನಾಯಿ ಅಯ್ಯೋ. ಗುರುಗಳೇ. ನಿನ್ನ ಅದು ಈಗ ಪ್ರಾಯ ಆಯ್ತು, ನಿನಗೆ ಪ್ರಾಯ ಆಗ್ಲಿಲ್ಲ ಅಲ್ಲ, ಆ ಕೆಲಸ ನೀನೇ ಮಾಡ್ಬೋದಲ್ಲ. ಬಾ, ಆಸೆ ಕೆಟ್ಟವು. ಅದು ಮಾಡೋ ಕೆಲಸ ಎಲ್ಲ ಉತ್ತರ ವಾಯು. ಹೇಗೆ ಮನೆಗೆ ವಾಯು ಮೊದಲು ಗೊತ್ತಾಗುದಿಲ್ಲ. ಹೇಗೆ? ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯು ಜೀವಿಸಬೇಕಾದರೆ ಹಾ. ವಾಯುದೇವನ ಅಗತ್ಯವಿದೆ. ಸರಿ. ಎಲ್ಲರಿಗೂ ಕೂಡ ಪ್ರಾಣ ಸ್ವರೂಪನಾಗಿ ಇರುವ ವಾಯುದೇವ ನಿಜ. ಎಲ್ಲಿ ಹೋದರೂ ಕೂಡ ನಮ್ಮ ಬಳಿಯಲ್ಲಿ ಇರ್ತಾನೆ. ಹಾ. ಬಳಿಯಲ್ಲಿ ಇದ್ದರೂ ಕೂಡ ಕಣ್ಣಿಗೆ ಕಾಣುವುದಿಲ್ಲ. ಇಲ್ಲ, ಇಲ್ಲದೆ ಬಳಿ ಇದ್ದು ಸೇವಿಸಿ. ಏ, ವಿಷಯ ಗೊತ್ತಾಯ್ತಾ? ಈಗ ಮಗು ಸಾಕು ಸಪ್ತದವಾಗು ಏಕ ಪಾಟಿಯು, ಸತ್ಯಕ್ಕೆ ನುಗ್ಗಲು ಶಿಷ್ಯರೊಳಗೆ. ಏಕ ಮನದಿಂದ ನೀ ಲೋಕದನು ಯಶವಂತನೇ, ಜೋಗಿಯೊಂದನು ಗುರುಭೂಮುದದಿ. ಮಗನೇ ರೂಕ್ಷ, ಗುರುವರೇಣ್ಯ, ನೋಡು ಇವರೆಲ್ಲ ಈ ಮಠಕ್ಕೆ ಬಂದು ಎಷ್ಟು ಸಮಯ ಆಯ್ತು, ಆದ್ರೂ ಇಷ್ಟವರೆಗೆ ಉದ್ಧಾರ ಆಗ್ಲಿಲ್ಲ. ಇನ್ನು ಮುಂದೆ ಆಗುವ ಲಕ್ಷಣ ಕಾಣುವುದಿಲ್ಲ. ಆದ್ರೆ ನೀನು ಹಾಗಲ್ಲ. ಹ? ಕಾಯಂ ಇಲ್ಲಿ ಏನು ಮಾಡುದು? ಮನೆಗೆ ಹೋಗ್ಲಿಕ್ಕೆ ಉಪಾಯ ಇಲ್ಲ. ಯಾಕಂದ್ರೆ ಇಲ್ಲಿ 3 ಹೊತ್ತು ಊಟ ಸಿಗುತ್ತಾ ಉಂಟು. ನಿಮ್ಮನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅಷ್ಟೇ, ನನಗೂ ಜನ ಯಾರಿಲ್ಲಲ್ಲ. ಆದ್ರೆ ನೀನು ಹಾಗಲ್ಲ. ಇತ್ತೀಚೆಗಷ್ಟೇ ನಮ್ಮ ಈ ಆಶ್ರಮವನ್ನು ಸೇರಿದಂತಹ ನೀನು ನಾನು ಹೇಳಿಕೊಟ್ಟಂತಹ ಸಕಲ ವಿದ್ಯೆಯನ್ನು ಕೂಡ ಜ್ಞಾಪಕದಲ್ಲಿ ಇಟ್ಟುಕೊಂಡು ಕೇಳಿದ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಂತಹ ನೀನು ಏಕಪಾಟಿ. ಏಕಪಟಿ. ಹೇ! ಹಾಗಲ್ಲ, ಹಾಗೆ ಹೇಳಬಾರ್ದು. ಕಪಟಿ ಬೇರೆ, ಏಕಪಾಟಿ ಬೇರೆ. ಏಕಪಾಟಿ. ಹೇಳಿದ್ದನ್ನು ತಕ್ಷಣವೇ ಅರ್ಥ ಮಾಡಿಕೊಂಡು ಜ್ಞಾನದಲ್ಲಿ ಉಳಿಸಿಕೊಳ್ಳುವವನೇ ಏಕಪಾಟಿ. ಕಪಟಿ ಅಂದ್ರೆ ನಿನ್ನಂತ, ನಿಮ್ಮಂತ. ಗೊತ್ತಾಯ್ತಲ್ಲ? ಅಂತಹ ನೀನು ನಾನು ಹೇಳಿಕೊಟ್ಟಂತಹ ಈ ವಿದ್ಯೆಯ ಪ್ರಭಾವದಿಂದ ಪ್ರಪಂಚದಲ್ಲಿ ವಿಶೇಷವಾದಂತಹ ಗೌರವ ಮಾನ್ಯತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು. ಆದರೆ ಒಂದು ಕಿವಿ ಮಾತು ಮಗನೇ, ತನಗೆ ಗೊತ್ತಿದೆ ಎಂಬ ಹಾಗೆ ಅಹಂಕಾರದಿಂದ ಯಾರು ಮುಂದುವರಿಯಬಾರದು. ಅದು ಗರ್ವವೇ ಸರ್ವನಾಶದ ಮೂಲವಾಗ್ತದೆ ಎಂಬ ಈ ಮಾತನ್ನು ನೆನಪಲ್ಲಿಟ್ಟುಕೊಂಡು ಮುಂದೆ ಶ್ರೇಯೋವಂತರಾಗಿ ಬಾಳು. ಆಯ್ತು. ಪರೀಕ್ಷೆ ಮುಗೀತಾ? ಇವತ್ತಿನದ್ದು ಮುಗಿಯಿತು. ಬಹಳ ಸುಲಭ. ಎಂತದ್ದು? ಇವತ್ತಿನ ಪರೀಕ್ಷೆ ಅಯ್ಯೋ, ಸುಲಭದ ಇನ್ನು ಊಟಕ್ಕೆ ತಯಾರಾಯ್ತಲ್ಲ, ಆದ್ರಿಂದ ನಿನಗೆ ಸುಲಭ. ಅದೇ ಒಳಗೆ ಬಾ ಮಗನೇ.